ಎಲ್ಲರಿಗೂ ನವಿಲುಗರಿ ಕೊಂಬಣ್ಸ್ 3 ಗೊಂಡೆದ್ದು ಸ್ಟಾಕ್ ಬಂದವ್ರಿ. 2 ಗೊಂಡೆದ್ದು ಖಾಲಿಗಿದ್ರಿ. 7-8 ಜನರಿಗೆ ವಾಪಸ್ ರಿಟರ್ನ್ ರೊಕ್ಕ ಹಾಕಿನ್ ನೋಡ್ರಿ. ರೊಕ್ಕ ಯಾರಿಗೆ ಹಾಕಿನ್ರಲ್ಲ ಇವು ಬೇಕಂದ್ರೂ ನಂಗೆ ರೊಕ್ಕ ಹಾಕಿರ ಕಳಿಸ್ತಾನೆ ನೋಡ್ರಿ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇರುವುದಿಲ್ರಿ. ಆಲ್ರೆಡಿ ಪೇ ಮಾಡಿದ್ದವ್ರಿಗೆ ಅಷ್ಟೇ ಕಳಿಸಿರ್ತೈತ್ರಿ. ಈಗ 7-8 ಜನ ಆಲ್ರೆಡಿ ರೊಕ್ಕ ಹಾಕಿದಾರು ಅವ್ರಿಗೆ ಕಳಿಸ್ತವ್ರು ನಾಳ್ರಿ. ನಿಮಗೂ ಯಾರಿಗಾರು ಬೇಕಂದ್ರೂ ವಾಟ್ಸಪ್ ಮಾಡ್ರಿ. ನನ್ನ ನಂಬರ ಬಯೋದಾಗ ಐತೆ ನೋಡ್ರಿ. ಈ ವಿಡಿಯೋದಾಗೂ ಹಾಕಿರ್ತಾನೆ ಬೇಕಂದ್ರೆ ನಿಮ್ಗೆ. ಆದಷ್ಟು ಎಲ್ಲರೂ ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ವಿಡಿಯೋ ಹಾಕಿದ್ರೆ ನಾ ಜಾಸ್ತಿ ವಿಡಿಯೋ ಹಾಕಿನಂದ್ರೆ ನಿಮ್ಗೆ ಬರ್ತಾವ ನೋಡ್ರಿ. ಇವ್ ನವಿಲುಗರಿ ಕೊಂಬರ್ಸ್ ನೋಡ್ರಿ. ಕೇಳ್ತಿರ್ತಾರಲ್ಲ ಫೋಟೋ ಬೇಡ ಅಂತ ಹೇಳ್ರಿ, ಇಲ್ಲೇ ನೋಡ್ಕೊಂಡ್ ಬಿಡ್ರಿ. ಇದ್ರಾಗ ನಾ ವಿಡಿಯೋದಾಗ ನಾ ತೋರಿಸಿರ್ತಾನು. ಮತ್ತು ಹಂಗೆ ಈ ಥರ ಬೇಕಂತೇಳಿ ನನಗೆ ಫೋಟೋ ಕಳ್ಸ್ಯಾರ ಭಾಳ ಮಂದಿ. ಅವನು ತರ್ಸೈತಿ ನೋಡ್ರಿ. ಇವಾಗ ಪೂರ ಹಿತ್ತಾಳಿವ ಫುಲ್ ಗಿಚ್ಚಿರ್ತಾವ್ರಿ. ಇವ ಫುಲ್ ಎಲ್ಲ ಜಲ್ದಿ ಏನೋ ಆಗುದಿಲ್ರಿ. ಇವ ಫುಲ್ ನೋಡ್ರಿ ಈ ಥರ ಅದಾವು. ಇವು ಬೇಕಂದ್ರೆ ಸ್ಟಾಕ್ ಅದಾವು. ಇವು ಯಾರಿಗಾರ ಬೇಕಂದ್ರೂ ನನಗೆ ಆರ್ಡರ್ ಕೊಟ್ರೂ ಕಳಿಸ್ತಾನ್ರಿ. ಅಂಗಡಿ ಬರೋರಿದ್ದಂದ್ರೆ ಪಾಟೀಲ್ ಆರ್ಟ್ಸ್ ಆ್ಯಂಡ್ ಐಟಮ್ ಪಾಯಿಂಟ್ ಪಾಶಾಪುರ ಬರಿ. ಈಗ ಬೇಕಂದ್ರೆ ಸ್ಟಾಕ್ ಅದಾವ ನೋಡ್ರಿ ಇವು ಬೇಕಂದ್ರೆ.